ಈ ಬಾರಿಯ SSLC ಪರೀಕ್ಷೆಯಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಉತ್ತಮ ಸಾಧನೆಯನ್ನು ಮಾಡಿದ್ದಾರೆ. ಇದರಲ್ಲಿ 600 ಅಂಕಗಳಿಗಿಂತ ಹೆಚ್ಚು ಅಂಕ ಪಡೆದಂತಹ ವಿದ್ಯಾರ್ಥಿಗಳನ್ನು ಗುರುತಿಸುವಂಥ ಸಣ್ಣ ಪ್ರಯತ್ನವನ್ನು ಸುದ್ದಿ ಮಾಡ್ತಾ ಇದೆ. ಇವತ್ತು ವಿಟ್ಟ ಜೇಸಿಸ್ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ವಿದ್ಯಾರ್ಥಿ ಅನುನಯ್ ಅವರು 625ರಲ್ಲಿ 620 ಅಂಕಗಳನ್ನು ಪಡ್ಕೊಂಡಿದ್ದಾರೆ. ಅವರನ್ನು ಮಾತನಾಡಿಸಲಿಕ್ಕೆ ಸುದ್ದಿ ಬಳಗ ಅವರ ಮನೆಗೆ ಬಂದಿದ್ದೇವೆ. ಅವ್ರ ಜೊತೆ ಮಾತಾಡ್ಕೊಂಡು ಬರೋಣ. ಅಭಿನಂದನೆಗಳು ಅನುನಯ್. ತಾವು 625ರಲ್ಲಿ 620 ಅಂಕಗಳನ್ನು ಗಳಿಸಿದ್ದೀರಿ. ತಮಗೆ ಏನು ಅನಿಸುತ್ತೆ? ಬಹಳ ಖುಷಿ ಆಗ್ತಾ ಇದೆ. ಪ್ರಯತ್ನ ಪಟ್ಟಕ್ಕೆ ಒಳ್ಳೆ ಫಲ ಸಿಕ್ಕಿದೆ. ಈಗ ತಾವು ನಿರೀಕ್ಷಿಸಿದ್ದೀರಾ 620 ಅಂಕ ಬರುತ್ತೆ ಅಂತೇಳಿ? 620 ನಿರೀಕ್ಷಿಸಿದ್ದೆ, ಸಿಕ್ಕಿದೆ. ಓಕೆ, ಯಾವ ಸಬ್ಜೆಕ್ಟ್ಗಳಲ್ಲಿ ಎಷ್ಟೆಷ್ಟು ಅಂಕಗಳು ಬಂತು? ಮ್ಯಾಥ್ಸ್, ಇಂಗ್ಲಿಷ್ ಹಾಗೂ ಸೋಷಿಯಲಲ್ಲಿ 100ಕ್ಕೆ 100 ಅಂಕಗಳು ಸಿಕ್ಕಿದೆ. ಕನ್ನಡದಲ್ಲಿ 3 ಅಂಕ ಹಾಗೂ ಹಿಂದಿಯಲ್ಲಿ ಹಾಗೂ ಸೈನ್ಸಲ್ಲಿ 1 ಅಂಕವನ್ನು ಕಳೆದುಕೊಂಡಿದ್ದೇನೆ. ಓಕೆ, ಇದು ನೀವು ಎಕ್ಸ್ಪೆಕ್ಟ್ ಮಾಡಿದ್ರಾ ಅಥವಾ ಮರುಮೌಲ್ಯಮಾಪನಕ್ಕೆ ಹಾಕಬೇಕು ಅನ್ನುವಂತಹ ಆಕಾಂಕ್ಷೆ ಇದೆಯಾ ನಿಮಗೆ? ಆಕಾಂಕ್ಷೆ ಅಲ್ಲ, ಹಿಂದಿಯಲ್ಲಿ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಮಾರ್ಕ್ ಹೋಗ್ತದೆ ಅಂತೇಳಿ, ಅದು ಹೋಗಿದೆ. ಹಾಗೆ ಮರುಮೌಲ್ಯಮಾಪನ ಮಾಡಲಿಲ್ಲ, ಮಾಡುವಂತಹ ಅಭಿಲಾಷೆ ಇಲ್ಲ. ಓಕೆ, ಈಗ ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳಿದ್ದೀರಿ? ಈಗ ನಾನು ಪುತ್ತೂರು ಅಂಬಿಕಾ ವಿದ್ಯಾಲಯದಲ್ಲಿ ನನ್ನ ಅಡ್ಮಿಷನ್ ಆಗಿದೆ. ಸೈನ್ಸಲ್ಲಿ PCMB ತಗೊಂಡಿದ್ದೇನೆ, ಬಯಾಲಜಿ. ಹಾಗೂ ಮುಂದೆ ಅಗ್ರಿಕಲ್ಚರ್ ಸೈನ್ಸ್ ಮಾಡಬೇಕಂತ ಆಸೆ ಪಟ್ಟಿದ್ದೇನೆ. ಓಕೆ, ನೀವು ಕೃಷಿಯಲ್ಲಿ ಫೀಲ್ಡನ್ನು ಆಯ್ಕೆ ಮಾಡಿಕೊಳ್ಳುವಂಥ ಅಭಿಲಾಷೆ. ಏನಾಗಬೇಕು ಅಂತ ಹೇಳಿದ್ದೀರಿ ಮುಂದೆ ನಿಮ್ಮ ಭವಿಷ್ಯದಲ್ಲಿ? ಕೃಷಿ ವಿಜ್ಞಾನಿ ಆಗಬೇಕಂತ ಬಹಳ ಆಸೆ ಉಂಟು. ಓಕೆ, ನಿಮ್ಮ ಕನಸುಗಳು ಈಡೇರಲಿ. ನೀವು ಕೊರೋನಾದ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ಸ್ಟಡಿ ಮಾಡಿದ್ರಿ? ಮೊದಲಿಗೆ ನಮಗೆ 10ನೇ ಕ್ಲಾಸಲ್ಲಿ ಕೂಡ ಫಸ್ಟಿಗೆ ಆನ್ಲೈನ್ ಕ್ಲಾಸಸ್ ಇತ್ತು. ಆಗ ಅಷ್ಟು ಆಸಕ್ತಿ ತೋರಿಸ್ತಿರ್ಲಿಲ್ಲ. ಮತ್ತು ಶಾಲೆ ಸ್ಟಾರ್ಟ್ ಆದ ನಂತರ 1-2 ಪರೀಕ್ಷೆ ಆದ ನಂತರ ಓದೋಕ್ಕೆ ಒಳ್ಳೆ ಇಂಟ್ರೆಸ್ಟ್ ಬಂತು. ಮತ್ತು ಪ್ರಿಪರೇಟ್ರಿ ಪರೀಕ್ಷೆ ಮಾಡಿದ್ದು ಬಹಳ ಸುಲಭ ಆಗಿದೆ. ಮತ್ತು ಬೆಳಿಗ್ಗೆ ಎದ್ದು ಓದ್ತಿದ್ದೆ ನಾನು 5:30ಗೆ. ಮ್ಯಾಥ್ಸ್ ಮತ್ತು ಸೈನ್ಸಿಗೆ ಹೆಚ್ಚು ಒತ್ತು ಕೊಡ್ತಿದ್ದೆ ಓದಲಿಕ್ಕೆ. ಹಾಗೆ ಪ್ರಿಪರೇಟ್ರಿಗೆ ತುಂಬ ಸುಲಭ ಆಗಿದೆ ಅದರಿಂದಾಗಿ. ನಿಮ್ಮ ಭವಿಷ್ಯದಲ್ಲಿ ನೀವೇನು ಅಂದ್ಕೊಂಡಿದ್ದೀರಿ, ಏನಾಗಬೇಕು ಅಂತೇಳಿ ಅಂದ್ಕೊಂಡಿದ್ದೀರಾ, ಅದು ಈಡೇರಲಿ ಅನ್ನುವಂಥ ಹಾರೈಕೆಯೊಂದಿಗೆ ಈಗ ಅನುನಯ್ ಅವರ ಹೆತ್ತವರಿದ್ದಾರೆ, ಅವ್ರ ಜೊತೆ ಮಾತಾಡ್ಕೊಂಡು ಬರೋಣ. ನಮಸ್ತೆ ಮೇಡಮ್. ನಮಸ್ತೆ. ತಮ್ಮ ಹೆಸರು? ನನ್ನ ಹೆಸರು ಸಂಧ್ಯಾ ಎಸ್ ಭಂಡಾರಿ. ಓಕೆ, ಈಗ ತಮ್ಮ ಮಗ 620 ಅಂಕ ಗಳಿಸಿದ್ದಾರೆ. ಇದರ ಬಗ್ಗೆ ತಾವು ಏನು ಹೇಳಲಿಕ್ಕೆ ಬಯಸ್ತೀರಿ? ನನಗೆ ತುಂಬ ಖುಷಿ ಆಗ್ತದೆ. ಅವನು 620ಕ್ಕಿಂತ ಹೆಚ್ಚು ಅಂದರೆ 22 ತೆಗಿತಾನೆ ಅಂತ ನಮಗಿತ್ತು. ಆದರೆ ಹಿಂದಿಯಲ್ಲಿ ಒಂದು ಹೋಯಿತು, ಕನ್ನಡದಲ್ಲಿ ಒಂದು ಹೋಯಿತು. ಹಾಗೆ ಮತ್ತೆ ನಮಗೆ ತುಂಬ ಖುಷಿ ಆಗ್ತದೆ ಅವನು ಅಷ್ಟು ತೆಗೆದಿದ್ದಾನೆ ಅಂತ. ತುಂಬ ಹೆಮ್ಮೆ ಅನ್ನಿಸ್ತದೆ. ಮತ್ತು ನಾವು ಆ ಶಾಲೆಗೆ ತುಂಬ ಆಭಾರಿಯಾಗಿದ್ದೇವೆ. ಅವರು ತುಂಬ ಒಳ್ಳೆಯ ಅಧ್ಯಾಪಕರು ಅವನಿಗೆ ಸಿಕ್ಕಿದ್ದಾರೆ, ಶಿಕ್ಷಕಿಯರು ಎಲ್ಲ ತುಂಬ ಚೆನ್ನಾಗಿ ಪಾಠ ಮಾಡ್ತಿದ್ದರು. ಆನ್ಲೈನಲ್ಲಿ ಕೂಡ ಬಹಳ ಚೆನ್ನಾಗಿ ಅವರು ಉತ್ತಮವಾಗಿ ಅವರಿಗೆ ಕ್ಲಾಸನ್ನು ಮಾಡ್ತಾಯಿದ್ರು. ಈಗ ನಿಮ್ಮ ಮಗ ಕೃಷಿ ವಿಜ್ಞಾನಿ ಆಗಬೇಕು ಅನ್ನುವಂತಹ ಅಪೇಕ್ಷೆ ಹೊಂದಿದ್ದಾರೆ. ತಾವು ಅವನು ಏನಾಗಬೇಕು ಅಂತ ಹೇಳಿ ಬಯಸ್ತೀರಿ? ನನಗೆ ಕೂಡ ಅದೇ ಆಸೆ. ಅವನು ತುಂಬ ಸಾಧನೆ ಮಾಡು, ಅದನ್ನು ಸಾಧಿಸಬೇಕು ಅಂತ ನಾನು ಹೇಳ್ತಾ ಇದ್ದೇನೆ. ಅಂದರೆ ಅವನನ್ನು ಅಡ್ಮಿಷನ್ ಮಾಡಿದ ಅಂಬಿಕಾ ಕಾಲೇಜಿನವರು ಫ್ರೀ ಅಡ್ಮಿಷನ್ ನಮಗೆ ಮಾಡಿದ್ದಾರೆ. ಅಲ್ಲಿ ನಾವು ಹೋಗುವಾಗ ಪ್ರಿನ್ಸಿಪಾಲ್ ಹೇಳಿದರು, ತುಂಬ ಕಷ್ಟ ಉಂಟು, ನೀನು ಅಗ್ರಿಕಲ್ಚರ್ ಫೀಲ್ಡಿಗೆ ಹೋಗಬೇಕಾದ್ರೆ ತುಂಬ ಕಷ್ಟ ಉಂಟು, ಅಷ್ಟು ಸಾಧನೆ ಮಾಡಿದರೆ ಮಾತ್ರ ಅದನ್ನು ಸಾಧಿಸ್ಬೋದು ಅಂತ ಹೇಳಿದರು. ಅಂತಹ ಸಾಧನೆ ನೀನು ಮಾಡು ಅಂತ ನಾವು ಹೇಳ್ತಾ ಇದ್ದೇವೆ. ಧನ್ಯವಾದಗಳು ಮೇಡಮ್. ಹಾಗೆ ಅನುನಯ್ ಅವರ ತಂದೆಯವರು ನಮ್ಮ ಜೊತೆಗಿದ್ದಾರೆ, ಅವ್ರ ಜೊತೆ ಮಾತಾಡ್ಕೊಂಡು ಬರೋಣ. ಸರ್, ತಮ್ಮ ಹೆಸರು? ಶಶಿಧರ್ ಭಂಡಾರಿ. ಓಕೆ, ಈಗ ತಮ್ಮ ಮಗನ ಸಾಧನೆಯ ಬಗ್ಗೆ ನೀವೇನು ಹೇಳಲಿಕ್ಕೆ ಬಯಸ್ತೀರಿ? ಮಗನ ಸಾಧನೆಯ ಬಗ್ಗೆ ಬಹಳ ಹೆಮ್ಮೆ ಅನಿಸುತ್ತದೆ. ನಾವು ಬಹಳ ಅವನಿಂದ ನಿರೀಕ್ಷಿಸ್ತಾ ಇದ್ದೇವೆ. ಅಂದರೆ ಅವನಿಗೆ ಒಳ್ಳೆ ಟ್ಯಾಲೆಂಟ್ ಇದೆ, ಆದರೆ ತುಂಬ ಆತ್ಮವಿಶ್ವಾಸ ಅವನಿಗೆ ಇರಲಿಲ್ಲ. ಮೊದಲೆಲ್ಲ ಸ್ವಲ್ಪ ಕೇರ್ಲೆಸ್ ಎಲ್ಲ ಮಾಡ್ತಾಯಿದ್ದ. ಅದನ್ನು ಬಿಟ್ಟು ಆತ್ಮವಿಶ್ವಾಸದಿಂದ ಮುನ್ನುಗ್ಗಬೇಕಂತೇಳಿ ನಾವು ಅವನಿಗೆ ಪ್ರೇರೇಪಣೆ ಮಾಡೋದು. ಅವನಿಗೆ ನಮ್ಮಿಂದ ಯಾವ ರೀತಿಯಂತಹ ಸಹಕಾರ ಬೇಕು ಅದನ್ನೆಲ್ಲ ನಮ್ಮಿಂದ ಆದಷ್ಟು ನಾವು ಕೊಡ್ತಿದ್ದೇವೆ. ಒಂದು ಒಳ್ಳೆ ಪ್ರಜೆ ಆಗಬೇಕು ದೇಶದ, ಅಷ್ಟೇ ನಮ್ಮ ಹಾರೈಕೆ. ನಟ್ಟೋಜ ಫೌಂಡೇಶನ್ ಟ್ರಸ್ಟ್ ಪುತ್ತೂರು ಮುನ್ನಡೆಸ್ತಾ ಇರುವ ರಾಜ್ಯದ ಹೆಮ್ಮೆಯ ವಿದ್ಯಾಸಂಸ್ಥೆಗಳು: ಅಂಬಿಕಾ CBSE ವಿದ್ಯಾಲಯ, ಅಂಬಿಕಾ ಪದವಿ ಪೂರ್ವ ವಿದ್ಯಾಲಯ,
ಅಂಬಿಕಾ ವಸತಿಯುತ ಪದವಿ ಪೂರ್ವ ವಿದ್ಯಾಲಯ, ಅಂಬಿಕಾ ಪದವಿ ಮಹಾವಿದ್ಯಾಲಯ, ಸುಸಜ್ಜಿತ ವ್ಯವಸ್ಥೆಗಳಿರುವ ಅಪೂರ್ವ ವಿದ್ಯಾಸಂಸ್ಥೆಗಳು, ದೇಶಪ್ರೇಮ ಸಂಸ್ಕೃತಿ ಸಂಸ್ಕಾರಗಳನ್ನ ವಿದ್ಯಾರ್ಥಿಗಳಲ್ಲಿ ತುಂಬುವ ವಿಶಿಷ್ಟ ತಾಣ, ಅತ್ಯುತ್ತಮ ವಿಜ್ಞಾನ ಪ್ರಯೋಗಾಲಯಗಳು, ಅನುಭವಿ ಉಪನ್ಯಾಸಕರು, ಸಿಇಟಿ, ಜೆಇಇ, ನೀಟ್ ಮೊದಲಾದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನಿತ್ಯ ತರಬೇತಿ, ಪ್ರತಿನಿತ್ಯ ಯೋಗ ಮತ್ತು ಧ್ಯಾನ, ಎಸಿ ತರಗತಿ ಹಾಗೂ ಈಜುಕೊಳ ಹೊಂದಿರುವ ಪುತ್ತೂರಿನ ಮೊದಲ ವಿದ್ಯಾಸಂಸ್ಥೆ.